ಬೇಡಿದ್ರು, ಕಾಲು ಹಿಡ್ಕೊಂಡ ಅಧಿಕಾರಿ ರೇಖಾ ಶೆಟ್ಟಿ ಕಾಲು ಹಿಡ್ಕೊಂಡು ಕೇಳಿದ್ರು, ಅಲ್ಲಿ ಕೂಡ ಅವರಿಗೆ ಮಾನವೀಯತೆ ತೋರಿಸಲಿಕ್ಕೆ ಆಗಲಿಲ್ಲ. ಆ ಗಾಡಿಯನ್ನು ಬಿಟ್ಟು ಬಿಡದೆ ಅವ್ರು ಹೇಳ್ತಾ ಇದ್ರು, ಅವ್ರು ಮಾತಾಡ್ತಾರೆ ಯಾವ ರೀತಿ ಅಂದ್ರೆ, ನೀವು ಗಾಡಿ ಹೊಡೆದ್ರೆ ನನಗೆ ಮಗಳ ಫೀಸ್ ಕಟ್ಟಲಿಕ್ಕೆ ಉಂಟು, ಮತ್ತೆ ಗಾಡಿ ಮಾಡ್ಲಿಕ್ಕೆ ಆಗುದಿಲ್ಲ, ದಯವಿಟ್ಟು ಹೊಡಿಬೇಡಿ. ಕೈ ಕಾಲು ಹಿಡಿದು ಕೂಡ ಮಾನವೀಯತೆ ತೋರಿಸಿದಂತ ಈ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇವತ್ತು ಅವರ ಮೇಲೆ ನಾವು ಕಾನೂನು ರೀತಿ ಹೋರಾಟ ಅವರನ್ನ ಈ ಕಾನೂನನ್ನ ಧಿಕ್ಕರಿಸಿದವರಿಗೆ, ಉಲ್ಲಂಘನೆ ಮಾಡಿದವರಿಗೆ ಏನು 2021ರಲ್ಲಿ ನಾವು ಇದೇ ರೀತಿ ದಾಳಿಗಳು ಮಾಡಿದಾಗ ನಮಗೆ ID ಕಾರ್ಡ್ ಕೊಡದಿದ್ದಾಗ ನಾವು ಹೈಕೋರ್ಟ್ ಅಲ್ಲಿ ಒಂದು ಪಿಟಿಷನ್ ಹಾಕಿದ್ವಿ. ಅದಕ್ಕೆ ಆರ್ಡರ್ ಬಂದಿದೆ. ಯಾವ ರೀತಿಯಲ್ಲಿ ಆರ್ಡರ್ ಬಂದಿದೆ, ಈ ಆರ್ಡರ್ ಇದೆ ನೋಡಿ, ಆರ್ಡರ್ ಕಾಪಿ ಇದೆ. ಇದೆಲ್ಲವೂ ಕೂಡ ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನ ಪಾರ್ಟಿ ಮಾಡಿ ಆಯುಕ್ತರನ್ನ ಪಾರ್ಟಿ ಮಾಡಿ, ಕಮಿಷನರ್ ಅಧಿಕಾರಿಗಳ ಪಾರ್ಟಿ ಮಾಡಿರ್ತಾರೆ. ಈ ಆರ್ಡರ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಬೀದಿ ವ್ಯಾಪಾರಿಗಳನ್ನ ಎಬ್ಬಿಸುವಾಗ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ, ಆಕ್ಟ್ 2014 ಆಕ್ಟ್ ಪ್ರಕಾರ ಪರ್ಯಾಯ ವ್ಯವಸ್ಥೆ ಮಾಡಿ ಅವರು ಎಬ್ಬಿಸಿ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಈ ಆದೇಶವನ್ನ ಉಲ್ಲಂಘನೆ ಮಾಡಿದ್ರೆ ಅವರ ವಿರುದ್ಧ ನಾವು ಕಾನೂನು ರೀತಿಯ ಹೋರಾಟವನ್ನು ಮಾಡ್ತೀವಿ. ನಾವು ಈ ದಾಳಿ ಮಾಡಿದಾಗ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ಮುಖಂಡರ ಮೇಲೆ ದಾಳಿಗಳಾಗಿದೆ. ಒಬ್ಬ ನೌಶಾದ್ ಒಂದು ನಮ್ಮ ಮುಖಂಡರ ಮೇಲೆ ಅವರ ಕೈ ಮುರಿತಕ್ಕೊಳಗಾಗಿದ್ದಾರೆ, ಅವರು ಹಾಸ್ಪಿಟಲ್ ಇದ್ದಾರೆ. ಅವರ ಇನ್ನೂ ಕೂಡ ಒಬ್ಬ ರೆವಿನ್ಯೂ ಆಫೀಸರ್ ಯಾರು ದಾಳಿ ಮಾಡಿದಾನೆ ಅಲ್ಲಿ ಆ ವಿಡಿಯೋ ನೋಡಬಹುದು ನೀವು. ಆತನಲ್ಲಿ ID ಕಾರ್ಡ್ ಇಲ್ಲ. ಆತನ ಆನಂತರದಲ್ಲಿ ಆತನ ಯಾರು ಹುಡುಕಾಡಿದಾಗ ಸಿಗ್ತಾ ಇಲ್ಲ, ಪತ್ತೆ ಆಗ್ತಾ ಇಲ್ಲ ಯಾರು ಮಾಡಿದ್ದಾರೆ ಅಂತ. ಇವತ್ತು ವಶಪಡಿಸಿಕೊಂಡಂತ ವಸ್ತುಗಳು ಇವತ್ತು ನಮ್ಮ ಇಲ್ಲಿ ಐಲ್ಯಾಂಡ್ ಆಸ್ಪತ್ರೆ ಮುಂದೆ ನಮ್ಮ ಸಂಘ ಸದಸ್ಯರ ಅಲ್ಲದಿದ್ರು ಅಲ್ಲಿ ಪಾನ್ ಬೀಡದ ಅಂಗಡಿಗಳನ್ನ ಸೀಸ್ ಮಾಡುವಾಗ ಸಿಗರೇಟ್ಗಳನ್ನ, ಬೀಡಿಗಳನ್ನ ನೀವು ನಿಮ್ಮ ಯಾರೋ ನಿಮ್ಮ ಸಿಬ್ಬಂದಿಗಳು ನಿಮ್ಮ ಪಾಕೆಟ್ಗೆಲ್ಲ ಹಾಕಿಕೊಂಡಿರ್ತಕ್ಕಂಥ ವಿಡಿಯೋ ಇದೆ. ಕಮಿಷನರ್ ಅವರು 8 ಗಂಟೆಗೆ ಬಂದರು ನೋಡಿ, ಮೊನ್ನೆ 30ನೇ ತಾರೀಕು ಬಂದು ಏನು ಹೇಳಿದ್ರು, ಟೈಗರ್ ಕಾರ್ಯಾಚರಣೆ ನಿಲ್ಲಿಸ್ತೇವೆ ಅನಧಿಕೃತವಾಗಿರ್ತಕ್ಕಂಥವ್ರನ್ನ. ಯಾರು ಅನಧಿಕೃತರು, ಯಾರು ಅಧಿಕೃತ? ಮಹಾನಗರ ಪಾಲಿಕೆಯಲ್ಲಿ ಅಧಿಕೃತರು ಯಾರು, ಅನಧಿಕೃತ ಯಾರು? ರೈಡ್ ಮಾಡುವಾಗ ನೀವು ನಾವು ಅಧಿಕೃತ ಎಂದು ಹೇಳಿದಾಗ ನೀವು ಒಪ್ಪಿಕೊಳ್ಳಿಕ್ಕೆ ರೆಡಿ ಇಲ್ಲ. ನಾವು ಕೇಳಿದ ಕೆಟ್ಟ ಭಾಷೆಯಲ್ಲಿ ಕಮಿಷನರ್ಗೆ ಬೈದಿದ್ದಾರೆ. ಯಾವ ಕಮಿಷನರ್ ಕೊಟ್ಟಿದ್ದಾರೆ ಅಂತ, ಯಾವ ಮಗ ಅಂತ ಕೇಳಿದ್ದಾರೆ, ಯಾವ ಡ್ಯಾಶ್ ಮಗನು ಕೊಟ್ಟಿದ್ದು ಅಂತ ಕೇಳ್ತಾರೆ. ಅಂತ ಕೀಳು ಮಟ್ಟದಲ್ಲಿ ಮಾತಾಡ್ತಕ್ಕಂಥ ಬಾಲಮತ್ತರಾಗಿ ಕುಡಿದು ನಮ್ಮ ಮೇಲೆ ದಾಳಿ ಮಾಡಿದಂತ ಮಹಾನಗರ ಪಾಲಿಕೆ ಮೇಲೆ ನಾವು 3 ಕಡೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಒಂದೇ ಒಂದು FIR ದಾಖಲಾಗುವುದಿಲ್ಲ. ಕೈ ಮುರಿತಕ್ಕೊಳಗಾದರೂ ಕೂಡ FIR ದಾಖಲಾಗುವುದಿಲ್ಲ. ವಶಪಡಿಸಿ ಈ ಆಕ್ಟ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನಮ್ಮ ಬೀದಿ ವ್ಯಾಪಾರಿಗಳ ರೈಡ್ ಮಾಡಿದಾಗ ಸಿಗುವಂತ ವಸ್ತುಗಳನ್ನ ಯಾವ ರೀತಿಯಲ್ಲಿ ಇರ್ತದೆ ಅದೇ ರೀತಿಯಲ್ಲಿ ಅವರಿಗೆ ದಂಡ ಹಾಕಿ ವಾಪಸ್ ಕೊಡಬೇಕು ಅಂತ ಹೇಳಿ JCB ಅನ್ನು ಬಳಕೆ ಮಾಡಿ ರುಚಿಗುಜ್ಜಿ ಮಾಡಿ ಅದನ್ನು ಧ್ವಂಸ ಮಾಡಲಿಕ್ಕೆ ಈ ಕಾನೂನಿನ ಅವಕಾಶ ಇಲ್ಲ. ನಾವು ಕಾನೂನು ರೀತಿ ಹೋರಾಟವನ್ನು ಮಾಡ್ತೀವಿ. ಅದೇ ರೀತಿಯಲ್ಲಿ ಇವತ್ತು ನೋಡಿ, ಬೈಕಂಪಾಡಿ, ಪಣಂಬೂರು, ಸುರತ್ಕಲ್ಗಳಲ್ಲಿ